ಉಡುಪಿ ಜಿಲ್ಲೆಯ ಬೈಂದೂರು ಕಾಂಗ್ರೆಸ್ನಿಂದ ನಿನ್ನೆ ರಾತ್ರಿ ಪಂಜಿನ ಮೆರವಣಿಗೆ ನಡೆದಿದ್ದು ಸಾವಿರಾರು ಜನರು ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರವು ಮೈಸೂರಿನ ನಂಜನಗೂಡಿನಲ್ಲಿ ಹಿಂದೂ ದೇವಾಲಯವನ್ನ ಕೆಡವಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸರ್ಕಾರ ದೇವಸ್ಥಾನ ಧ್ವಂಸಗೊಳಿಸಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಧರ್ಮ ರಕ್ಷಣೆ ಮಾಡ್ತೇವೆ ಎನ್ನುವ ಬಿಜೆಪಿ ಆಂಜನೇಯ ಮೂರ್ತಿಯನ್ನ ಕಸದ ತೊಟ್ಟಿಗೆ ಎಸೆಯುವಂತಹ ಕೆಲಸ ಮಾಡಿದೆ. ಯಾವ ಲಾಭಕ್ಕಾಗಿ ದೇವಸ್ಥಾನವನ್ನ ಕೆಡುವ ಕೆಲಸಕ್ಕೆ ಕೈ ಹಾಕಿದ್ದೀರಿ? ರಾಜ್ಯದ ಜನ ಕಣ್ಮುಚ್ಚಿ ಕುಳಿತುಕೊಳ್ಳೋದಿಲ್ಲ. ನಿಮ್ಮ ಕಪಟ ಹಿಂದುತ್ವದ ನಾಟಕಕ್ಕೆ ರಾಜ್ಯದ ಜನತೆ ತಕ್ಕ ಪಾಠವನ್ನ ಕಲಿಸ್ತಾರೆ. ದೇವರ ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿಯ ನೈಜ ಬಣ್ಣ ಬಯಲಾಗಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ಗೋಪಾಲ ಪೂಜಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರವನ್ನ ಕಿತ್ತೊಗೆಯಲೇಬೇಕಾಗಿದೆ ಬಂಧುಗಳೇ. ನನಗೆಲ್ಲ ಗೊತ್ತಿದೆ, ಅದಕ್ಕೆ ವರ್ಷಗಳ ಬೆಲೆಗೆ ಗಗನಕ್ಕೇರಿದೆ. ಆಂಜನೇಯ ಮೂರ್ತಿಯನ್ನು ಕಷ್ಟ ಬುಟ್ಟಿಗೆ ಎಸ್ತಕ್ಕಂಥ ಬಿಜೆಪಿಯವರ ಯಾವ ದೂರದೃಷ್ಟಿಯಿಂದ ದೇವಸ್ಥಾನ ಕೆಳಗೆ ಹಿಂದುತ್ವದ ಲಾಭವನ್ನು ಪಡೆಯಬೇಕನ್ನು ದೃಷ್ಟಿಕೋನದಲ್ಲಿ ದೇವಸ್ಥಾನ ಕೆಳತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕಿದ್ರೆ ಇಡೀ ರಾಜ್ಯದ ಜನ ಕಣ್ಮುಚ್ಚಿ ಕೂತ್ಕೊಳ್ಳಿಲ್ಲ. ಯಾವ ಕಪಟ ಹಿಂದುತ್ವಕ್ಕೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ಕೆಲಸವನ್ನ ರಾಜ್ಯದ ಜನತೆ ತೋರ್ತಾರೆ ಅನ್ನೋ ಒಂದು ಸಂದೇಶ ಕೊಡಲಿಕ್ಕೋಸ್ಕರ ಇವತ್ತು ಈ ಪಂಜಿನ ಮೆರವಣಿಗೆಯನ್ನು ಹಾಕಿಕೊಂಡಿದ್ದಾರೆ. ಯಾವ ನನ್ನ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಸುಳ್ಳನ್ನ ಹೇಳಿ 2,000 ಕೋಟಿ ಅಭಿವೃದ್ಧಿ ಕೆಲಸ ಮಾಡಿದ್ರು, ಜನರಿಗೆ ಮನೆ ಮನೆಗೆ ಹೋಗಿ ತಪ್ಪು ದಾರಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡಿದ್ರಿ. ಇವತ್ತು ಜನರಿಗೆ ತಮ್ಮ ಸುಳ್ಳು ಪ್ರಚಾರಕ್ಕೆ ಜನ ಎಚ್ಚೆತ್ತುಕೊಂಡಿದ್ದಾರೆ. ತಾವು ಹೇಳುವುದೊಂದು ಮಾಡುವುದೊಂದು ಕೆಲಸವನ್ನ ಜನ ಅರ್ಥಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ.